ವಿದ್ಯಾಸಂಸ್ಥೆಯು ಇಂಜಿನಿಯರ್ ಕಾಲೇಜಿಗೆ NBA ಸಿಗುವ ಮೂಲಕ ಗ್ರಾಮೀಣ ಪ್ರದೇಶದ ಸಂಸ್ಥೆಯು ಗುರುತಿಸಿಕೊಳ್ಳುವಂತಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ PK ತಿಪ್ಪೇರುದ್ರಪ್ಪ ಸಂತಸ ವ್ಯಕ್ತಪಡಿಸಿದರು. ಕಲ್ಪತರು ಇಂಜಿನಿಯರ್ ಕಾಲೇಜು ಆಡಳಿತ ಕಚೇರಿಯಲ್ಲಿ ಮಾತನಾಡಿದವರು, ಕಳೆದ ತಿಂಗಳು ಕಾಲೇಜಿಗೆ ಭೇಟಿ ನೀಡಿ ನವದೆಹಲಿ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್ NBA ತಂಡಗಳು ಕಾಲೇಜಿನ ಕೊಠಡಿಗಳು, ಅಲ್ಲಿನ ವಿನ್ಯಾಸ, ಲೈಬ್ರರಿ ವ್ಯವಸ್ಥೆ, ಬೋಧನಾ ಸಿಬ್ಬಂದಿಯ ಹಾಜರಾತಿ ಮಾಹಿತಿ ಸಂಗ್ರಹಿಸಿ NBA ಮಾನ್ಯತೆಗೆ ಶಿಫಾರಸು ಮಾಡಿದ್ದು, ಈ ಮೂಲಕ ವಿಶ್ವ ದರ್ಜೆಯ ಗುಣಮಟ್ಟದ ಶಿಕ್ಷಣಕ್ಕೆ ಈ ಕಾಲೇಜು ಮಾನ್ಯತೆ ಪಡೆದಿದೆ. ಖಜಾಂಚಿ TS ಶಿವಪ್ರಸಾದ್ ಮಾತನಾಡಿ, ನಮ್ಮ ಸಂಸ್ಥೆ ಕಡಿಮೆ ಶುಲ್ಕ ವಸೂಲಿ ಮಾಡುತ್ತಿದೆ. ಇದರಿಂದಲೇ ನಮ್ಮ ಕಾಲೇಜಿಗೆ ಮಾನ್ಯತೆ ಸಿಕ್ಕಿದೆ. ಸದ್ಯಕ್ಕೆ 2 ವಿಭಾಗಕ್ಕೆ ಮಾನ್ಯತೆ ಬಂದಿದೆ ಎಂದು ತಿಳಿಸಿದರು. ಕಾರ್ಯದರ್ಶಿ ಸುಧಾಕರ್, ಉಪಾಧ್ಯಕ್ಷ ಬಾಗೇಪಳ್ಳಿ ನಟರಾಜ್ TS, ಬಸವರಾಜ್ GK, ದೀಪಕ್, ಜಗದೀಶ್ ಮೂರ್ತಿ, ಸುಧಾಕರ್, ಗುರುಮೂರ್ತಿ ಹಾಜರಿದ್ದರು. ವರದಿ ಆನಂದ್ ತಿಪಟೂರು. ನಮ್ಮ ಒಂದು ಆಹ್ವಾನದ ಮೇರೆಗೆ ಆಹ್ವಾನ ಸ್ವೀಕರಿಸಿ ತಾವು ದಯಮಾಡಿ ಎಲ್ಲ ಪತ್ರಕರ್ತರು ಈ ದಿನ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೆಲ್ಲ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಡೆಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಇದನ್ನ ಒಂದು ಅಚೀವ್ಮೆಂಟ್ಗೆ ಈ ಸಭೆಗೆ ಕಾರಣ ಆದಂಥ ಡಿಪಾರ್ಟ್ಮೆಂಟ್ HODಗಳಾದಂಥ ಎಲೆಕ್ಷನ್ ಕೌಂಟ್ HODಗಳಾದಂಥ ಹಾಗೂ ಬೇಕು ಅನ್ನೋ ಉದ್ದೇಶಕ್ಕೆ ಕಾರಣ ಕಂಡಿದೆ. ಅದಂದರೆ ನಮ್ಮ ಕಾಲೇಜು ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವತ್ತೂ ಶೈಕ್ಷಣಿಕ ಅಭಿವೃದ್ಧಿಗೆ ಗಮನ ಕೊಟ್ಟಂಥದ್ದು. ಈ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ತುಂಬ ಅಭಿವೃದ್ಧಿ ನಾವು ಹೇಳ್ಕೋಬೋದು. ಅದಕ್ಕೆ ಒಂದು ಅಕ್ರಿಡೇಷನ್, ಒಂದು ಮುದ್ರೆ ಬೇಕಾಗ್ತದೆ. ಯಾರೋ ನಮಗಿಂತ ಒಂದು ಗೌರ್ಮೆಂಟ್ ಬಾಡಿ ಹೌದು ಇವರಲ್ಲಿ ಕ್ವಾಲಿಟಿ ಇದೆ ಅಂತ ಒಂದು ಅಕ್ರಿಡೇಷನ್ ಮಾಡಬೇಕಾಗುತ್ತದೆ. ಆ ಒಂದು ಉದ್ದೇಶದಲ್ಲಿ NBA ಅಂತ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಅಂತ, ಅದು ಒಂದು ಸ್ವಾಯತ್ತ ಸಂಸ್ಥೆ. ಅದು ಕೇಂದ್ರ ಸರ್ಕಾರದ ACT ಕೆಳಗಡೆ ಬರ್ತಕ್ಕಂಥ ಒಂದು ಸ್ವಾಯತ್ತತೆ ಅಂತಕ್ಕಂಥ ಅಟಾನಮಸ್ ಬಾಡಿ. ಈ ಬಾಡಿ ಇರೋದಕ್ಕೆ ನಾವು ನಮ್ಮಲ್ಲಿ ಒಂದು ಅಕ್ರಿಡೇಷನ್ಗೆ ಬರಬೇಕು ಅಂತೇಳಿ ನಾವು 2 ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಂಡಿದ್ವಿ. ಅವರು ಇದೇ ತಿಂಗಳ ಜೂನ್ 3 ಮತ್ತು 4, 5ನೇ ತಾರೀಕು 3 ದಿವಸ ಬಂದು ನಮ್ಮಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ರು. ಅದರ ಫಲವಾಗಿ ನಿನ್ನೆ ರಿಸಲ್ಟ್ಸ್ ಬಂದಿದೆ. ನಮ್ಮ 2 ಡಿಪಾರ್ಟ್ಮೆಂಟ್ ಏನು ನಾವು ಅಕ್ರಿಡೇಷನ್ಗೆ ಹೋಗಿದ್ವಿ, 2 ಡಿಪಾರ್ಟ್ಮೆಂಟ್ಗೆ ಅಕ್ರಿಡೇಷನ್ ಸಿಕ್ಕಿದೆ. ಇದೊಂದು ತುಂಬ ಸಂತೋಷದ ವಿಷಯ, ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಈ ಒಂದು ಸಂತೋಷದ ವಿಷಯವನ್ನು ತಮ್ಮ ಹತ್ರ ಶೇರ್ ಮಾಡಬೇಕು, ತಮ್ಮ ಕೈಲಿ ಹೇಳ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಪ್ರೆಸ್ ಮೀಟನ್ನು ಕರೆದಿದ್ವಿ. ನಮಗೆಲ್ಲರಿಗೂ ಸ್ವಾಗತ. ಇನ್ನು ಮುಂದೆ ಪ್ರೆಸ್ ಮೀಟನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಿಗಳು ನಡೆಸ್ಕೊಡ್ತಾರೆ. ಕಲ್ಪತರು ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯವರೇ, ಹೆಚ್ಚಿನ ಪತ್ರಿಕಾ ಬಂಧುಗಳೇ, ಕಲ್ಪತರು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ HOD ಮುಖ್ಯಸ್ಥರೇ, ಇಲ್ಲಿ ನಡೆದಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಈ ಸಭೆಯನ್ನು ಕರೆದ ಉದ್ದೇಶ ನಿನ್ನೆ ತಾನೇ ಒಂದು ಸಂತೋಷದ ವಿಷಯವನ್ನು ತಿಳಿಯಿತು. ಹಿಂದೆ ಈ ಒಂದೂವರೆ ತಿಂಗಳಿಂದ NBA ಕಮಿಟಿಯವರು ಬಂದು ನಮ್ಮ ಕಾಲೇಜಿನ ಪರಿವೀಕ್ಷಣೆಯನ್ನೆಲ್ಲ ಮಾಡಿ ಈಗ ನಡೆದಂಥ 2 ಕಮಿಟಿಗೆ ನಾವು ಕೇಳಿದ್ವಿ. ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, 2 ಕೇಳಿದ್ವಿ. 2 ಹೆಚ್ಚಿನ ಒಂದು ಬಹುಮತದಿಂದ ಮಾಡಿಕೊಟ್ಟಿದ್ದಾರೆ. ಈ ಅಫಿಷಿಯಲ್ ಝೋನ್ನಲ್ಲಿ ತಿಪ್ಪುರಂಥ ಸಣ್ಣ ಊರುಗಳಲ್ಲಿ NBA ತೊಗೊಳೋದು ಭಾಳ ಕಷ್ಟ. ಆದರೆ ನಮ್ಮ ಸ್ಟಾಫ್ನವರು, ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಜನತೆಗೆ ನಿಮ್ಮ ಮೂಲಕ ತಿಳಿಸ್ಬೇಕು ಅಂತ ನಿಮ್ಮನ್ನ ಗೌರವವಾಗಿ ಆಹ್ವಾನ ಮಾಡಿ ನೀವೆಲ್ಲ ಬಂದಿದ್ದೀರಾ. ನಮ್ಮ ಸಂಸ್ಥೆಯ ವತಿಯಿಂದ ನಿಮ್ಮೆಲ್ಲರೂ ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಕರ್ತವ್ಯ ಸುಮ್ಮನೆ ನಾವು ಮಾತಾಡಿದಷ್ಟು ಸಣ್ಣ ಕೆಲಸವಲ್ಲ. ಇದು ಬಹಳ ಮಹತ್ತರವಾದ ಒಂದು ಸಾಧನೆ. ತಿಪಟೂರು ಕಾಲೇಜಿಗೆ ಒಂದು ತಾಂತ್ರಿಕ ಕಾಲೇಜು 28-29 ವರ್ಷ ಆಗಿರೋಂಥ ಕಾಲೇಜಿಗೆ ಅಕ್ರಿಡೇಷನ್ ಸಿಕ್ಕಿದೆ ಅಂತಂದರೆ ಒಂದು ಅಫಿಷಿಯಲ್ ಒಂದು ರೂರಲ್ ಏರಿಯಾದಲ್ಲಿ ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಇದರ ಹಿಂದೆ ನಿಂತಿದ್ದಂಥ ಎಲ್ಲ ಶಕ್ತಿಗಳು, ನಮ್ಮ ಡಿಪಾರ್ಟ್ಮೆಂಟಿನ HODಗಳು ಮತ್ತು ಸ್ಟಾಫು, ಪ್ರಿನ್ಸಿಪಾಲ್ಗಳು, ಸೆಕ್ರೆಟರಿಗಳು, ನಮ್ಮ ವೈಸ್ ಪ್ರೆಸಿಡೆಂಟ್ಸು, ಸಂಸ್ಥೆಯ ವೈಸ್ ಪ್ರೆಸಿಡೆಂಟು ಮತ್ತು ಅಧ್ಯಕ್ಷರು, ನಾವೆಲ್ಲ ಸೇರಿ ಒಗ್ಗೂಟ ಮಾಡಿ ಒಂದು ಬಲವನ್ನು ತುಂಬಿ ನಾವು ಮಾಡಲೇಬೇಕು, ಮಾಡಿ ತೋರಿಸ್ಬೇಕು. ನಮ್ಮ ಟಿಪ್ಪೂರಿನಲ್ಲಿ ಓದಿಸ್ತೀವಿ. ಇದರಿಂದ ಒಂದೇ ಒಂದಾಗಿತ್ತು. ECE ಡಿಪಾರ್ಟ್ಮೆಂಟ್ ಒಂದೇ ಒಂದಾಗಿತ್ತು. ತದನಂತರ ನಮಗೆ
ನಮಗೆ ಒಂದು ಹೋಗೋದಕ್ಕೆ ಒಂದು ಕ್ವಾಲಿಫಿಕೇಷನ್ಗೆ ಹೋಗೋದಕ್ಕೆ ನಮಗೆ ಈ ಸತಿ 2 ಡಿಪಾರ್ಟ್ಮೆಂಟ್ಗೆ ಆಗಕ್ಕೆ ಸಾಧ್ಯತೆ. ಅದಕ್ಕೆ 108 ಇದಿದೆ. ಯಾಕೆಂದರೆ ಅಡ್ಮಿಷನ್ಸು ಮತ್ತು ಸ್ಟಾಫ್ ಪ್ಯಾಟ್ರನ್ನು, ಪ್ರೊಫೆಸರ್ ಸ್ಟೂಡೆಂಟ್ ಟು ಪ್ರೊಫೆಸರ್ ರೇಷಿಯೋ ಎಲ್ಲ ಇರುತ್ತೆ. ಅದರಲ್ಲಿ ನಮಗೆ ಫುಲ್ಫಿಲ್ ಆಗಿದ್ದಂಥದ್ದು 2 ಡಿಪಾರ್ಟ್ಮೆಂಟ್ ಫುಲ್ಫಿಲ್ ಆಗಿತ್ತು ಈ ಸತಿ. ಅದರಿಂದ ನಾವು 2 ಡಿಪಾರ್ಟ್ಮೆಂಟ್ನು ಇವತ್ತು ಈ ಸತಿ ಹೋದ್ವಿ. ಇದಕ್ಕೆ ಹೋದಾಗ ಎಲ್ಲ ದೊಡ್ಡ ದೊಡ್ಡ AICTE ಅಂಡರ್ ಬರೋಂಥ ಆಟೋನಮಸ್ ಮಾಡಿದ್ವಿ MBA ಅನ್ನೋದು. ಇದು ಅವ್ರು ಬಂದು ಏನು ನೋಡ್ತಾರೆ ಅಂತ, ನಿಮ್ಮ ಕಾಲೇಜಿನಲ್ಲಿ ಇರತಕ್ಕ ಫೆಸಿಲಿಟೀಸು ಹುಡುಗರಿಗೆ ಒದಗಿಸಿದ್ದೀರಾ ಇಲ್ವಾ, ಅಕಾಡೆಮಿಕ್ ಆಗಿ, ಬಿಲ್ಡಿಂಗ್ ವೈಸ್ ಆಗಲಿ, ಕಂಪ್ಯೂಟರ್ಸ್ ಆಗಲಿ, ಲ್ಯಾಬ್ ಆಗಲಿ, ನೀವು VTU ನಾರ್ಮ್ಸ್ಗೆ ನಿಮ್ಮ ವಿದ್ಯಾಸಂಸ್ಥೆ ಇದೆಯಾ ಅನ್ನೋದಕ್ಕೆ ಒಂದು ಕ್ವಾಲಿಟಿ ಟೆಸ್ಟ್ಗೆ ಇದು ಅವರನ್ನು ಬೋರ್ಡ್ ಮಾಡಿ VTU ಅಡಿಯಲ್ಲಿ ಇದನ್ನು MBA ಬೋರ್ಡ್ ಮಾಡಿ ನಮಗೆ ಕಳಿಸಿರ್ತಾರೆ. ನಾವು ಅದಕ್ಕೆ ಅಪ್ಲೈ ಮಾಡಿದಾಗ ಬಂದು ನೋಡಿ ಅವರು 3 ದಿವಸ ಭಾರಿ ಸ್ಟರ್ನೆಸ್ ಚೆಕಿಂಗ್ ಮಾಡ್ತಾರೆ. ಯಾರು ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ, ಯಾರು ಇದಕ್ಕೂ ಬಗ್ಗಲ್ಲ, ಏನು ನಡೆಯಲ್ಲ. ಎಲ್ಲ IITಸಿಂದ ಬಂದಿರೋರು ಪ್ರೊಫೆಸರ್ಸ್ಗಳು ಥ್ರೂಔಟ್ ಇಂಡಿಯಾದಿಂದ ಬಂದಿದ್ರು. ಬಾಂಬೆಯಿಂದ ಬಂದಿದ್ದರು, ಮಡ್ರಾಸಿಂದ ಬಂದಿದ್ದರು, ಡೆಲ್ಲಿದು ಕೆಲವರು ಬಂದಿದ್ದರು, ಕೆಲವರು ಅಹಮದಾಬಾದ್, ಈ ಕಡೆ ಭೂಪಾಲ, ಒಂದು ದೇಶದ ಮೂಲೆಯಲ್ಲಿ ಇರತಕ್ಕ IIT ಪ್ರೊಫೆಸರ್ಗಳು ಬಂದು ನಮ್ಮ ಕಾಲೇಜ್ನ ಜೂನ್ನಲ್ಲಿ ವಿಸಿಟ್ ಮಾಡಿ ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್, ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.